ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಕ್ಷೇತ್ರ ಸಜ್ಜಾಗಿದೆ. ಲಕ್ಷ ದೀಪೋತ್ಸವದ ತಯಾರಿಗಳ ಬಗ್ಗೆ, ಲಕ್ಷ ದೀಪೋತ್ಸವ ಅಂದರೆ ಆ ಒಂದು ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡಿರುವವರು ಮತ್ತು ಧಾರ್ಮಿಕ ವಿಧಿವಿಧಾನಗಳ ಸಂದರ್ಭದಲ್ಲಿ ಅದರ ನೇರ ವಿಶ್ಲೇಷಣೆಯನ್ನು ಕೂಡ ಮಾಡುವವರು, ಜೊತೆಗೆ ವೀಕ್ಷಕ ವಿವರಣೆಯನ್ನು ಕೊಡುವವರು SDM ಉಜಿರೆ ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರೀಧರ್ ಭಟ್ ಸರ್ ಈಗ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಸರ್, ಲಕ್ಷ ದೀಪೋತ್ಸವ ಮತ್ತೆ ಬಂದಿದೆ, ಹೇಗಾಗ್ತಾ ಇದೆ ತಯಾರಿಗಳು? ಈ ವರ್ಷ ಲಕ್ಷ ದೀಪೋತ್ಸವದ 91ನೇ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಅಧಿವೇಶನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ 2 ದಿವಸಗಳಲ್ಲಿ ಭಾಗವಹಿಸುವಂತಹ ಅತಿಥಿ ಅಭ್ಯಾಗತರ ಎಲ್ಲರ ಆಮಂತ್ರಣ ಇತ್ಯಾದಿಗಳೆಲ್ಲ ಮುಗಿದಿದೆ. ಆಮಂತ್ರಣ ಪತ್ರಿಕೆ ಸಿದ್ಧತೆಯಾಗಿ ಅದೆಲ್ಲವೂ ಕೂಡ ಈಗ ಡಿಸ್ಟ್ರಿಬ್ಯೂಷನ್ ಕೂಡ ಎಲ್ಲ ಕಡೆಗಳಲ್ಲಿ ಆಗಿದೆ. ಎಲ್ಲ ಸರ್ಕಾರಿಯ ವಿವಿಧ ಇಲಾಖೆಗಳಿಗೆ ಅದನ್ನು ಕೊಟ್ಟಿದ್ದೇವೆ, ಎಲ್ಲ ಗೆಸ್ಟ್ಗಳಿಗೆ ಕೊಟ್ಟಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ವ ವಿಧದಲ್ಲಿಯೂ ಕೂಡ ಈ ವರ್ಷದ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಲಕ್ಷ ದೀಪೋತ್ಸವಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಸಜ್ಜಾಗಿದೆ. ಈಗ ಸಾಹಿತ್ಯ ಸಮ್ಮೇಳನ ಮತ್ತು ಸರ್ವಧರ್ಮ ಸಮ್ಮೇಳನ ಇದೆರಡರದ್ದು ವಿಶೇಷತೆ, ಈ ಸಲ ಚಂದ್ರಯಾನದ ಒಂದು ರೂವಾರಿಗಳು ಬರುವಂಥದ್ದು. 1933ನೇ ಇಸ್ವಿಯಲ್ಲಿ ಆಗಿನ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಮಂಜಯ್ಯ ಹೆಗ್ಗಡೆಯವರು ಈ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಪ್ರಾರಂಭ ಮಾಡಿದರು. 1933ರಿಂದ ನಾವು ಲೆಕ್ಕ ಹಾಕಿದರೆ ಈಗ 91ನೇ ಅಧಿವೇಶನ ಎನ್ನುವುದು ಬರ್ತದೆ. ಆ ಕಾಲಘಟ್ಟದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಸ್ಥಿತಿ ಹೇಗಿತ್ತು, ನಮ್ಮ ಜನರಿಗೆ ಯಾವ ವಿಷಯದ ತಿಳುವಳಿಕೆಯನ್ನು ನಾವು ಕೊಡಬೇಕಾಗಿತ್ತು, ಇದನ್ನೆಲ್ಲ ಆ ದೂರದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಪರಮಪೂಜ್ಯರಾದಂತಹ ಮಂಜಯ್ಯ ಹೆಗ್ಗಡೆಯವರು ಇದನ್ನು ಪ್ರಾರಂಭ ಮಾಡಿದರು. ನಮ್ಮ ದೇಶ ಅಂತಂದರೆ ಅನೇಕ ಧರ್ಮಗಳ, ಅನೇಕ ಜಾತಿಗಳ, ಅನೇಕ ಭಾಷೆಗಳ ಸಂಗಮ ಇರುವಂಥದ್ದು. ಇವೆಲ್ಲವೂ ಪರಸ್ಪರ ಅರಿತುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ದೇಶ ಬೆಳೆದುಕೊಂಡು ಬಂದಿದೆ. ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ಅನೇಕ ಧರ್ಮಗಳಿದ್ದರೂ ಆ ಧರ್ಮಗಳಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡು ನಾವು ಅದರ ಫಲವನ್ನು ನಾವು ಪಡಿಬೇಕು ಎನ್ನುವ ದೃಷ್ಟಿಯಿಂದ ಮಂಜಯ್ಯ ಹೆಗ್ಗಡೆ ಅವರು ಪ್ರಾರಂಭ ಮಾಡಿದರು ಸರ್ವಧರ್ಮ ಸಮ್ಮೇಳನ. ಅದರ ಜೊತೆಯಲ್ಲಿ ನಮ್ಮ ನಾಡಿನ, ಕನ್ನಡ ನಾಡಿನ ಸಾಹಿತ್ಯದ ಚರಿತ್ರೆಗಳನ್ನೆಲ್ಲ ವಿಶ್ಲೇಷಣೆ ಮಾಡುವಂತಹ, ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವಂತಹ, ಭಾಷೆಯ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು, ಸಾಹಿತ್ಯದ ಚರ್ಚೆಗಳಾಗಬೇಕು ಎನ್ನುವ ದೃಷ್ಟಿಯಿಂದ ಸಾಹಿತ್ಯ ಸಮ್ಮೇಳನವನ್ನು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರ್ತಾ ಇದ್ದರು. ಈ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದರು. 33ರಿಂದ ಇಲ್ಲಿಯವರೆಗೂ ಕೂಡ ಭಾಗವಹಿಸಿದಂತಹ ಅತಿಥಿ ಅಭ್ಯಾಗತರ ಲಿಸ್ಟುಗಳು ನಮ್ಮಲ್ಲಿ ಅನೇಕ ಗ್ರಂಥಗಳಲ್ಲಿ, ಪುಸ್ತಕಗಳಲ್ಲಿ ಈಗ ಅಚ್ಚಾಗಿದೆ. ಸರ್ವಮಾನ್ಯ ಎನ್ನುವಂತಹ ಪುಸ್ತಕದಲ್ಲಿ ಅದರ ವಿವರ ಎನ್ನುವಂಥದ್ದು ಸಿಗ್ತದೆ. ಈ ರೀತಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಈ ವರ್ಷದ ಸಿದ್ಧತೆ ಕೂಡ ಅದೇ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ, ಅವರ ಸೂಚನೆಯ ಮೇರೆಗೆ ಅನೇಕ ಸುತ್ತುಗಳ ಚರ್ಚೆಗಳನ್ನು ಮಾಡಿ, ಯಾರನ್ನು ಅಧ್ಯಕ್ಷರನ್ನಾಗಿ ಕರಿಬೇಕು, ಯಾರನ್ನು ಉದ್ಘಾಟಕರನ್ನಾಗಿ ಕರಿಬೇಕು, ಯಾರನ್ನು ಭಾಷಣಕಾರರನ್ನಾಗಿ ಕರಿಬೇಕು, ಮತ್ತು ಅವರು ಏನು ವಿಷಯಗಳನ್ನು ಮಾತಾಡಬೇಕು ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸುತ್ತಿನ ಚರ್ಚೆಗಳಾಗಿ ಪೂಜ್ಯರ ನಿರ್ದೇಶನದಂತೆ ಈ ವರ್ಷ ಡಿಸೆಂಬರ್ 12ನೇ ತಾರೀಕು ಮಂಗಳವಾರ ದಿವಸ ಸಾಹಿತ್ಯ ಸಮ್ಮೇಳನ ನಡೀತದೆ. ಡಿಸೆಂಬರ್ 11 ಸೋಮವಾರ ದಿವಸ ಸರ್ವಧರ್ಮ ಸಮ್ಮೇಳನ ನಡೀತದೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಅದರ ವಿವರವನ್ನು ಸ್ವಲ್ಪ ಹೇಳಿಬಿಡ್ತೇನೆ ನಾನು. ಸರ್ವಧರ್ಮ ಸಮ್ಮೇಳನದ ಉದ್ಘಾಟಕರಾಗಿ ಒಳ್ಳೆ ಪರಿಣಾಮಕಾರಿಯಾಗಿ ಮಾತನಾಡುವಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಅವತ್ತು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಗಳು ಶ್ರೀ ಶ್ರೀ ಮಹಾಸ್ವಾಮಿಗಳವರು, ಸಿದ್ಧಲಿಂಗ ಮಹಾಸ್ವಾಮಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸರ್ವಧರ್ಮ ಸಮ್ಮೇಳನದ್ದು. ಈ ವರ್ಷ ಪೂಜ್ಯ ಹೆಗ್ಗಡೆಯವರ ನಿರ್ದೇಶನದಂತೆ ಅವರ ಚಿಂತನೆಗಳು ಯಾವಾಗಲೂ ಬದಲಾಗ್ತದೆ ಅಂದರೆ ಹೊಸ ರೂಪಗಳನ್ನು ತರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ದೃಷ್ಟಿಯಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಈ ಹಿಂದಿನ ವರ್ಷಗಳಿಗಿಂತ ಸ್ವಲ್ಪ ಭಿನ್ನವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ಪೂಜ್ಯರು ಸೂಚನೆಯನ್ನು ಮಾಡಿದರು, ಅವರೇ ಮಾರ್ಗದರ್ಶನವನ್ನು ಮಾಡಿದರು, ಹೀಗಿರಬೇಕು ಅಂತ. ಆ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಈ ವರ್ಷ ಪ್ರಾಚೀನ ಭಾರತದಲ್ಲಿ ಧರ್ಮ ಸಮನ್ವಯತೆ ಅನ್ನೋದು ಹೇಗಿತ್ತು ಅಂತ ಒಬ್ಬರು ಮಾತಾಡ್ತಾರೆ. ಮಧ್ಯಕಾಲೀನ ಭಾರತದಲ್ಲಿ ಸುಮಾರು 8-9ನೇ ಶತಮಾನದಿಂದ 18ನೇ ಶತಮಾನದವರೆಗೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು, ಬೇರೆ ಬೇರೆ ಮತಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಎಲ್ಲ ಮಾಡಿದರು. ಈ ಸಂದರ್ಭದಲ್ಲಿಯೂ ಕೂಡ
ನಾವು ಹೇಗೆ ಧರ್ಮ ಸಮನ್ವಯತೆಯಿಂದ ನಮ್ಮ ಭಾರತ ದೇಶವನ್ನು ಕಟ್ಕೊಂಡ್ವಿ, ಬೆಳಗಿಸಿಕೊಂಡು ಬಂದ್ವಿ ಅನ್ನೋದನ್ನು ಒಬ್ಬರು ಮಾತನಾಡ್ತಾರೆ. ಆಮೇಲೆ ಆಧುನಿಕ ಕಾಲದಲ್ಲಿ, ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಮ್ಮ ದೇಶದಲ್ಲಿ ಧರ್ಮ ಸಮನ್ವಯತೆ ಹೇಗಿರಬೇಕು, ಹೇಗೆ ಇದೆ ಇವತ್ತಿನ ಸ್ಥಿತಿ ಅನ್ನೋದ್ರ ಬಗ್ಗೆ ಕೂಡ ಒಬ್ಬರು ವಿದ್ವಾಂಸರು ಮಾತನಾಡ್ತಾರೆ. ಈ ಒಂದು ದೃಷ್ಟಿಯಲ್ಲಿ ಸರ್ವ ಧರ್ಮ ಸಮ್ಮೇಳನವನ್ನು ಈ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. ಇನ್ನು ಈಗಾಗಲೇ ನೀವು ಹೇಳಿದ ಹಾಗೆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ನಮ್ಮ ಇಸ್ರೋದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸೋಮನಾಥ್ ಅವರು, ಶ್ರೀ ಸೋಮನಾಥ್ ಅವರು ಅವತ್ತು ಉದ್ಘಾಟಕರಾಗಿ ಆಗಮಿಸಲಿಕ್ಕಿದ್ದಾರೆ. ನಾವು ಚಂದ್ರಯಾನವನ್ನು ಭಾಳ ಯಶಸ್ವಿಯಾಗಿ ಈ ವರ್ಷ ನಡೆಸಿಕೊಟ್ಟಿದ್ದೇವೆ. ಅವರನ್ನು ಆಮಂತ್ರಣ ಮಾಡೋದಕ್ಕೆ ನಾವು ಸ್ವತಃ ಹೋಗಿದ್ವಿ, ಅವರಿಗೆ ಆಮಂತ್ರಣವನ್ನು ಕೊಟ್ಟು ನಾವು ಬಂದಿದ್ದೇವೆ. ಇಸ್ರೋ ಆ ಪರಿಸರವನ್ನು ಕೂಡ ನಾವು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಅವರು ಬಹಳ ಸಂತೋಷದಿಂದ ಈ ಒಂದು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಅವರು ಬರೋದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮ್ಮ ದೇಶ ಎನ್ನುವಂಥದ್ದು ಪ್ರಾಚೀನ ಪರಂಪರೆಯ ತಳಹದಿಯಲ್ಲಿ ಆಧುನಿಕವಾಗಿ ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಸಂಶೋಧನೆಗಳನ್ನು ಅಳವಡಿಸಿಕೊಂಡು ಬೆಳೀತಾ ಇರುವಂತಹ ನಮ್ಮ ದೇಶ, ಅಭಿವೃದ್ಧಿಶೀಲವಾದಂತಹ ದೇಶ. ಆ ದೃಷ್ಟಿಯಿಂದ ಚಂದ್ರನ ಬಗ್ಗೆ ನಮ್ಮಲ್ಲಿ ಅನೇಕ ತಿಳುವಳಿಕೆಗಳು ಪ್ರಾಚೀನ ಕಾಲದಿಂದ ಇದ್ದರೂ ಕೂಡ ಆ ಚಂದ್ರಯಾನವನ್ನು ಮಾಡಿದಂತಹ ಹೊಸ ಒಂದು ಸಾಹಸದ ಕಥೆ ಇದೆಯಲ್ಲ, ಅದನ್ನೆಲ್ಲ ಇಟ್ಕೊಂಡು ಶ್ರೀ ಸೋಮನಾಥ್ ಅವರು ಈ ವರ್ಷದ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಯಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಈ ವರ್ಷ ಡಾಕ್ಟರ್ ಎ ವಿ ಪ್ರಸನ್ನ ಅಂಥೇಳಿ ಅವರು ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ. ಅವರು ಭಾಳ ಪ್ರಖ್ಯಾತವಾದಂತಹ ಗಮಕಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸೇವೆಯನ್ನು ಮಾಡಿದವರು, ಜೊತೆಗೆ ಕರ್ನಾಟಕ ಸರ್ಕಾರದ ಅಧಿಕಾರಿಯಾಗಿ ನಿವೃತ್ತರಾದವರು. ಈಗ ಅವರು ಆರೋಗ್ಯ ಸಚಿವರ ವಿಶೇಷ ಅಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಗಮಕ ಕಲಾ ಪರಿಷತ್ ಅಂತ ಒಂದಿದೆ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದರದ್ದು ಅನೇಕ ಕಾರ್ಯಕ್ರಮಗಳು ನಡೀತದೆ. ಪ್ರಾಚೀನ ಕಾವ್ಯಗಳ ವಾಚನ ಮತ್ತು ಅದರ ವ್ಯಾಖ್ಯಾನ. ಇವತ್ತಿನ ಜನರು ಪ್ರಾಚೀನ ಕಾವ್ಯಗಳಿರಬಹುದು, ಪ್ರಾಚೀನ ಗ್ರಂಥಗಳಿರ್ಬೋದು, ಅದನ್ನು ಓದುವುದೇ ಕಡಿಮೆ. ಅದರಲ್ಲಿರುವಂತಹ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ತಿಳಿಸಿಕೊಡುವಂತಹ ಒಂದು ವ್ಯವಸ್ಥೆ ಈ ಗಮಕದಲ್ಲಿರುತ್ತೆ. ಅಂತಹ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಇತ್ತೀಚೆಗೆ, ಈಗ ಒಂದು ವಾರದ ಇತ್ತೀಚೆಗೆ ಅವರು ಚುನಾಯಿತರಾಗಿದ್ದಾರೆ. ಅವರು ಅಧ್ಯಕ್ಷರಾಗಿ ನಾಡಿದ್ದು ಆಗಮಿಸಲಿಕ್ಕಿದ್ದಾರೆ. 3 ಜನ ಕನ್ನಡದ ಹಿರಿಯ ಉಪನ್ಯಾಸಕರು, ನಿವೃತ್ತ ಉಪನ್ಯಾಸಕರು ಇವರೆಲ್ಲ ಬಂದು ಸಾಹಿತ್ಯದ ಬೇರೆ ಬೇರೆ ಮಜಲುಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ಲುವಂತಹ ಉಪನ್ಯಾಸಗಳನ್ನು ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಪೂಜ್ಯ ಹೆಗ್ಗಡೆಯವರ ನಿರ್ದೇಶನದಂತೆ ಶ್ರೀ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಅದಕ್ಕೆ ಸಿದ್ಧತೆಗಳೆಲ್ಲ ನಡೀತಾ ಇದೆ. ಸರ್, ಇಸ್ರೋ ಅಧ್ಯಕ್ಷ ಮತ್ತು ಸಾಹಿತ್ಯ ಸಮ್ಮೇಳನ, ಈ ಸಾಹಿತ್ಯಕ್ಕೂ ನೀವು ಮಾತಾಡಿದ ಸಂದರ್ಭದಲ್ಲಿ ಅವರಿಗೇನಾದರೂ ಆಸಕ್ತಿ ಇರುವಂಥದ್ದು? ಸಾಹಿತ್ಯ ಸಮ್ಮೇಳನ ಅಂತಂದರೆ ಸಹಿತಸ್ಯ ಭಾವ ಸಾಹಿತ್ಯಂ ಅಂತ ಕರೆದು, ಎಲ್ಲರನ್ನ ಸೇರಿಸುವಂತಹದ್ದೇ ಸಾಹಿತ್ಯ ಅಂತ. ಬೇರೆ ಬೇರೆ ಭಾವನೆಗಳಿರ್ಬೋದು, ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಅವ್ರನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ತಂದು ಅವ್ರನ್ನ ಸೇರಿಸ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ಸಾಹಿತ್ಯ, ಅದು ಮನಸ್ಸಿಗೆ ಸಂಸ್ಕಾರವನ್ನು ನೀಡುವಂಥದ್ದಾಗಿರುತ್ತೆ. ಇಸ್ರೋದಲ್ಲಿ ನಾನು ಹೋದಾಗ ಅಲ್ಲಿ ನೋಡಿದ ಹಾಗೆ ಅಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಬಹಳ ಶ್ರದ್ಧೆ, ತಮ್ಮ ದೇಶದ ಬಗ್ಗೆ, ತಮ್ಮ ಕರ್ತವ್ಯದ ಬಗ್ಗೆ ಬಹಳ ಶ್ರದ್ಧೆ ಇರುವಂತಹ ಎಲ್ಲ ವರ್ಕರ್ಸ್ಗಳು, ಸಾಮಾನ್ಯ ವರ್ಕರ್ಸ್ಗಳು ಯಾರಿದ್ದಾರೆ ಅವರನ್ನು ನಾವಲ್ಲಿ ಆ ರೀತಿಯಲ್ಲಿ ನಾವು ನೋಡಿದ್ದೇವೆ. ನಾವು ಅಂತಹ ಒಂದು ವಿಶಿಷ್ಟವಾದಂತಹ ವಾತಾವರಣ ಇಸ್ರೋದಲ್ಲಿ ಇತ್ತು. ಸೊ ಇಸ್ರೋ ಅಧ್ಯಕ್ಷರು ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಹೇಗೆ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೋ ಅದೇ ರೀತಿಯಾಗಿ ಅವರಿಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ತುಂಬ ಅಭಿರುಚಿ ಉಂಟು. ಇತ್ತೀಚೆಗೆ ನಾನು ಅವರ ವಿಡಿಯೋ ಕೂಡ ನೋಡಿದ್ದೆ. ಅವರು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸೌಂದರ್ಯ ಲಹರಿ ಪಠಣ, ಸ್ತೋತ್ರದ ಪಠಣದಲ್ಲಿ ಅವರು ಭಾಗವಹಿಸಿದರು. ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಸೌಂದರ್ಯ ಲಹರಿ ಪಠಣವನ್ನು ಅವರು ಮಾಡ್ತಾಯಿದ್ರು. ಅವರ ವ್ಯಕ್ತಿತ್ವವನ್ನು ನೋಡುವಾಗಲೂ ಹಾಗೆ ಅನಿಸ್ತದೆ. ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಪರಂಪರೆಯ ಬಗ್ಗೆ ತುಂಬ ಶ್ರದ್ಧೆ ಇರುವಂತಹ ವ್ಯಕ್ತಿತ್ವ ಅವರನ್ನು ನೋಡುವಾಗ ನಮ್ಗೆ ಕಂಡಿತ್ತು. ಆದ್ದರಿಂದ ಅವರು ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆಗೂ ಸಮರ್ಥರೆ, ಅವರು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೂ ಕೂಡ ಅವರು ಸಮರ್ಥರೆ. ಯಾಕೆಂದರೆ ಕನ್ನಡ ನಾಡಿನ ಸಾಹಿತ್ಯ ಅನ್ನೋದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ದೇಶ, ಇಡೀ ವಿಶ್ವವ್ಯಾಪಿಯಾಗಿರುವಂಥದ್ದು. ಅದರ ಉದ್ಘಾಟನೆಗೂ ಒಬ್ಬ ಯೋಗ್ಯ ವ್ಯಕ್ತಿಯೇ ಬರ್ತಾ ಇದ್ದಾರೆ ಅಂತ ನನ್ನ ನಿರೀಕ್ಷೆ. ಅದಕ್ಕೆ ಅದರ ಜೊತೆಗೆ ಸರ್, ಉತ್ಸವಾದಿಗಳು, ಕ್ಷೇತ್ರದಲ್ಲಿ ಆಗ್ತಿರುವಂಥ ತಯಾರಿಗಳು. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಿಂದ ಅಮಾವಾಸ್ಯೆಯವರೆಗೆ 5 ದಿನಗಳ ಕಾಲ ಉತ್ಸವ ನಡೀತದೆ. ಅದರಲ್ಲಿ 5 ದಿನಗಳ ಕಾಲ ದೇವರನ್ನು
ಒಂದೊಂದು ಕಟ್ಟೆಯ ಉತ್ಸವ ಅಂತಿದೆ. ವಸಂತ ಕಟ್ಟೆ ಉತ್ಸವ ಇರ್ಬೋದು, ಲಲಿತೋದ್ಯಾನ ಉತ್ಸವ ಇರ್ಬೋದು, ಗೌರಿ ಮಾರುಕಟ್ಟೆ ಇರ್ಬೋದು, ಕಂಚಿ ಮಾರುಕಟ್ಟೆ ಇರ್ಬೋದು. ಈ ರೀತಿ ಬೇರೆ ಬೇರೆ ಕಡೆಗಳಿಗೆ ದೇವರನ್ನು ಹೋಗುವಂತಹ ಒಂದು ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಆರತಿ ಇತ್ಯಾದಿಗಳನ್ನ ಮಾಡುವ ಜನರೆಲ್ಲ ಅಲ್ಲಿ ಬಂದು ದರ್ಶನ ಮಾಡ್ತಾರೆ, ದೇವರಿಗೆ ಹಣ್ಣು ಕಾಯಿ ಸಮರ್ಪಣೆಯನ್ನು ಮಾಡ್ತಾರೆ. ಅಂತಹ ಒಂದು ಉತ್ಸವ, ವಿಶೇಷ ಪರ್ವ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಎನ್ನುವಂಥದ್ದು ಒಂದು. ಏಕಾದಶಿಯಿಂದ ಪ್ರಾರಂಭವಾಗಿ ಉತ್ಸವದಲ್ಲಿ ದೇವರು 5 ದಿವಸ 5 ಕಟ್ಟೆಗಳಿಗೆ ಹೋಗಿ ಅಲ್ಲಿ ಉತ್ಸವ ನಡೀತದೆ. ಇನ್ನೊಂದು ದೃಷ್ಟಿಯಲ್ಲಿ ಹೇಳೋದಾದರೆ ಉತ್ಸವ ಅಂತಂದರೆ ದೇವರಿಗೆ ಬಹಳ ಸಂತೋಷದ ವಿಷಯ, ಅದಕ್ಕಿಂತ ಬಹಳ ಸಂತೋಷ ಭಕ್ತರಿಗೆ. ಯಾಕೆಂದರೆ ಗರ್ಭಗುಡಿಯಲ್ಲಿರುವಂತಹ ದೇವರು ಈ ಉತ್ಸವದ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬಂದು ಎಲ್ಲ ಜನರಿಗೂ ಕೂಡ ಅವರಿರುವಲ್ಲಿಗೆ ಹೋಗಿ ದರ್ಶನವನ್ನು ದೇವರು ಕೊಡ್ತಾನೆ. ಉಳಿದ ಸಂದರ್ಭದಲ್ಲಿ ದೇವರಿದ್ದಲ್ಲಿಗೆ ನಾವು ಹೋಗಬೇಕು. ಉತ್ಸವದಲ್ಲಿ ದೇವರು ನಾವಿದ್ದಲ್ಲಿಗೆ ಬಂದು ನಮಗೆ ದರ್ಶನವನ್ನು ಕರುಣಿಸುವಂತಹ ಒಂದು ವಿಶೇಷವಾದಂತಹ ಉತ್ಸವ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿವಸ ಅದು ನಡೀತದೆ. ಇದರ ಜೊತೆಯಲ್ಲಿ ಇಲ್ಲಿ ಹೈಸ್ಕೂಲ್ನ ಸ್ಥಳೀಯ ಮಂಜುನಾಥೇಶ್ವರ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ 5 ದಿನಗಳ ಕಾಲ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ನಡೀತದೆ. ಅಲ್ಲಿ ತುಂಬ ಜನರು ಆ ವಸ್ತು ಪ್ರದರ್ಶನದ ಮಳಿಗೆಗಳಿಗೆ ಭೇಟಿಯನ್ನು ನೀಡ್ತಾರೆ. ಅವರಿಗೋಸ್ಕರ ಒಂದು ವಿಶೇಷವಾದ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಇದ್ದೇವೆ. ಪ್ರತಿ ದಿವಸ ಸಾಯಂಕಾಲ 5:30 ಪ್ರಾರಂಭವಾಗಿ ರಾತ್ರಿ 10:30 11 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಮಂಟಪದಲ್ಲಿ ನಡೀತದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಶ್ರೇಷ್ಠ ಕಲಾ ತಂಡಗಳು ಬಂದು ಅಲ್ಲಿ ಕಾರ್ಯಕ್ರಮವನ್ನು ನೀಡ್ತಾರೆ. ನಮ್ಮ ಇನ್ವಿಟೇಷನಲ್ಲಿ ಯಾವ್ಯಾವ ದಿವಸ ಯಾವ್ಯಾವ ಕಾರ್ಯಕ್ರಮ ಎನ್ನುವಂಥದ್ದನ್ನು ಈಗಾಗಲೇ ನಾವು ತಿಳಿಸಿದ್ದೇವೆ. ಆ ನಂತರ ಕೊನೆಯ 3 ದಿವಸ ಅಂದರೆ ಈ ವರ್ಷ ಡಿಸೆಂಬರ್ 10, 11, 12 3 ದಿವಸ ಪ್ರಧಾನ ವೇದಿಕೆಯಲ್ಲಿ ಅಮೃತವರ್ಷಿಣಿ ಸಭಾಮಂಟಪದಲ್ಲಿ ವೇದಿಕೆಯಲ್ಲಿ 10ನೇ ತಾರೀಕು ಅದು ಭಾನುವಾರ ದಿವಸ ಬರ್ತದೆ, ಲಲಿತ ಕಲಾಗೋಷ್ಠಿ ಅಂತ ಆಗ್ತದೆ. ಆ ಲಲಿತ ಕಲಾಗೋಷ್ಠಿಯ ದಿವಸ ಒಂದು ವಿಶೇಷವಾದಂತಹ ರಸಮಂಜರಿ ರೀತಿಯ ಕಾರ್ಯಕ್ರಮಗಳನ್ನು ಈ ವರ್ಷ ಪೂಜ್ಯ ಹೆಗ್ಗಡೆಯವರು ಆಯೋಜನೆಯನ್ನು ಮಾಡಿಸಿದ್ದಾರೆ. ಗುರುಕಿರಣ್ ಅಂತ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಅವರ ತಂಡದವರು ಶ್ರೇಷ್ಠ ಗಾಯಕರು, ಉದಾಹರಣೆಗೆ ಅನುರಾಧ ಭಟ್ ಅಂತ ಬರ್ತಾರೆ, ಸಂತೋಷ್ ವೆಂಕಿ ಅಂತವರು ಬರ್ತಾರೆ, ಇಂದು ನಾಗರಾಜ್ ಅಂತ ಬರ್ತಾರೆ. ಈ ಎಲ್ಲ ಗಾಯಕರ ತಂಡ, ನರ್ತನ ತಂಡ, ಸುಮಾರು 50ರಿಂದ 55 ಜನರ ತಂಡ ಎನ್ನುವುದು ಆವತ್ತು ಸಾಯಂಕಾಲ 7 ಗಂಟೆಯಿಂದ ಒಂದು 10 ಗಂಟೆಯವರೆಗೆ ಅಮೃತವರ್ಷಿಣಿ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ನೀಡ್ತಾರೆ ಅವರು. ಆಮೇಲೆ 11ನೇ ತಾರೀಕಿನ ದಿವಸ ವಿಶೇಷವಾಗಿ ಸರ್ವಧರ್ಮ ಸಮ್ಮೇಳನ ನಡೀತದೆ. ಆ ದಿವಸ ಸಾಯಂಕಾಲ 5 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 5 ಗಂಟೆಗೆ ಪ್ರಾರಂಭ ಆದರೆ ಸಭಾ ಕಾರ್ಯಕ್ರಮ ಸಾಮಾನ್ಯ ಒಂದು 8 ಗಂಟೆಗೆ ಸಭಾ ಕಾರ್ಯಕ್ರಮ ಮುಗೀತದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಹೆಗ್ಗಡೆಯವರ ಸ್ವಾಗತ ಭಾಷಣ ಇರ್ತದೆ. ಆಮೇಲೆ ಉದ್ಘಾಟಕರು ಉದ್ಘಾಟನೆಯನ್ನು ಮಾಡ್ತಾರೆ, ಅವರು ಮಾತಾಡ್ತಾರೆ. ಅಧ್ಯಕ್ಷರು ಅಧ್ಯಕ್ಷತೆಯ ಪೀಠದಿಂದ ಮಾತನಾಡ್ತಾರೆ, ಉಪನ್ಯಾಸಕರು ಮಾತನಾಡ್ತಾರೆ. ಜೊತೆಯಲ್ಲಿ ಅನೇಕ ಹೊಸದಾಗಿ ಬರೆದಂತಹ ಪುಸ್ತಕ ಕೃತಿಗಳ ಅನಾವರಣ ಇರ್ತದೆ. ಇದೆಲ್ಲ ಕಾರ್ಯಕ್ರಮ ಇರ್ತದೆ. ಸುಮಾರು 8-8:15 ಸರ್ವಧರ್ಮ ಸಮ್ಮೇಳನ ಎನ್ನುವಂಥದ್ದು ನಡೀತದೆ. ಅದು ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ವೇದಿಕೆಯಲ್ಲಿ ನಡೀತದೆ. ಶ್ರೀಮತಿ ವಿದುಷಿ ಅನುರಾಧ ವಿಕ್ರಾಂತ್ ಅಂತ ಬೆಂಗಳೂರಿನ ತಂಡ, ಆ ತಂಡದವರು ಆವತ್ತು ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಮರುದಿವಸ ಪುನಃ ಕೊನೆಯ ದಿವಸ, ಕೊನೆಯ ದೀಪ ಅಂತ ಅದನ್ನು ಕರಿತೇವೆ ನಾವು. ಆ ದಿವಸ ಸಾಹಿತ್ಯ ಸಮ್ಮೇಳನ ನಡೀತದೆ. ಸರ್ವಧರ್ಮ ಸಮ್ಮೇಳನದಲ್ಲಿದ್ದ ಹಾಗೆ ಸಾಹಿತ್ಯ ಸಮ್ಮೇಳನದ ಸ್ವರೂಪ ಕೂಡ ಇರ್ತದೆ. ಅದಾದ ನಂತರ ಅರ್ಚನಾ ಪುಣ್ಯೇಶ್ ಮತ್ತು ಅವರ ತಂಡ, ಜತಿನ್ ಅಕಾಡೆಮಿ ಅಂತ ಒಂದು ತಂಡ ಇದೆ, ಭರತನಾಟ್ಯದ ತಂಡ. ಆ ತಂಡದವರು ತಮ್ಮ ತಂಡದ ಜೊತೆಗೆ ಸುಮಾರು 2-2.5 ಗಂಟೆಗಳ ಕಾಲ ಪರ್ಫಾರ್ಮೆನ್ಸನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಮೃತವರ್ಷಿಣಿ ಸಭಾಭವನದಲ್ಲಿ ನೀಡ್ತಾರೆ. ಕೊನೆಯ ದಿವಸ ದೇವರ ಉತ್ಸವ ಎನ್ನುವಂಥದ್ದು ರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರುತ್ತೆ. ರಥೋತ್ಸವ ಆಗ್ತದೆ. ಅದೆಲ್ಲ ಮುಗಿಯುವಾಗ ರಾತ್ರಿ ಒಂದು 2 ಗಂಟೆ 3 ಗಂಟೆ, ನಿಮ್ಗೆ ಗೊತ್ತಿದೆ, 4 ಗಂಟೆವರೆಗೂ ಕೂಡ ಕಾರ್ಯಕ್ರಮ ಅವತ್ತು ರಾತ್ರಿ ಆಗ್ತದೆ. ಮರುದಿವಸ ಸ್ಥಳೀಯ ಚಂದ್ರನಾಥ ಸ್ವಾಮಿ ಬಸದಿ ಇದೆ. ಆ ಬಸದಿಯಲ್ಲಿ ಸಮವಸರಣ ಪೂಜೆ ಅಂತ ನಡೀತದೆ. ಬಾಹುಬಲಿ ಕ್ಷೇತ್ರದ ಭಕ್ತರು ಎಲ್ಲ ಸೇರಿಕೊಂಡು ಅವರು ಜಿನಭಜನೆ ಇತ್ಯಾದಿಗಳನ್ನು ಕೂಡ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಬೌದ್ಧಿಕವಾದ ಕಾರ್ಯಕ್ರಮ ಇರ್ತದೆ, ಪೂಜೆ ಇರ್ತದೆ. ಅದರ ಜೊತೆಗೆ ಸ್ವಾಮಿಯ ಲಕ್ಷದೀಪೋತ್ಸವ ಕಾರ್ಯಕ್ರಮ ಎನ್ನುವುದು ಸಂಪನ್ನ ಆಗ್ತದೆ. ಇದು ಸಾಮಾನ್ಯವಾಗಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ, ಇದರ ಜೊತೆಯಲ್ಲಿ ಲಕ್ಷದೀಪೋತ್ಸವದ ಕಾರ್ಯಕ್ರಮ ಇಲ್ಲಿ ನಡೀತದೆ. ಧನ್ಯವಾದ ಸರ್. ಇದು ಶ್ರೀಧರ್ ಭಟ್ ಸರ್ ಅವರ ಮಾತು. ಹೇಗೆ ಧರ್ಮಸ್ಥಳ ಸಜ್ಜಾಗಿದೆ ಮತ್ತು ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ ಮತ್ತು
ಇಸ್ರೋದ ಅಧ್ಯಕ್ಷರಿಗೂ ಸಾಹಿತ್ಯಕ್ಕೂ ಇರುವಂಥ ನಂಟು ಮತ್ತು ಅವರು ಸಾಹಿತ್ಯದ ಬಗ್ಗೆ ಇರುವಂಥ ಒಲವು ಮತ್ತು ಅವರೂ ಕೂಡ ಕೆಲವೊಂದು ಶ್ಲೋಕಗಳನ್ನು ಪಠನ ಮಾಡುವಂತಹ ವಿಡಿಯೋಗಳು ವೈರಲ್ ಆಗಿರುವಂಥದ್ದು ಮತ್ತು ಅವರು ಬಹಳ ಸಾಹಿತ್ಯದತ್ತ ಒಲವನ್ನು ಇರುವವರು ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇಡೀ ಧರ್ಮಸ್ಥಳ ಲಕ್ಷದೀಪೋತ್ಸವದ ಸಂಪೂರ್ಣ ಒಂದು ರೂಪುರೇಷೆಯನ್ನು ನಮಗೆ ಬಹಳ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9603606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ.